ಪ್ರತಿ ಬಾರಿಯೂ ಚುನಾವಣೆ ಇರುವ ಸಮಯದಲ್ಲೇ ವರ್ಗಾವಣೆ ಆಗುತ್ತಿದ್ದ ಕಾರಣದಿಂದ ಕಳೆದ 32 ವರ್ಷಗಳಿಂದ ಮತದಾನ ಮಾಡಲು ನನಗೆ ಅವಕಾಶ ದೊರೆತಿಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಮತ್ತು ಸೆಷನ್ಸ್ ನ್ಯಾಯಾಧೀಶ ಕೆಎಸ್ ಬೀಳಗಿ ಹೇಳಿದರು. 1986ರಿಂದ ಇಲ್ಲಿವರೆಗೆ 32 ವರ್ಷ ಮತದಾನ ಮಾಡುವ ಯೋಗ್ಯ ನನಗೆ ಅವಕಾಶದಿಂದ ವಂಚಿತನಾಗಿದ್ದೇನೆ. ನೀವು ಕೇಳಬಹುದು, ನಾನು 88ರಲ್ಲಿ ಸೇರಿದಾಗ ಎಲ್ಲಿ ಮತದಾರ ಯಾದಿಯಲ್ಲಿ ನನ್ನ ಹೆಸರು ಇರುತ್ತದೆಯೋ ಆ ಊರಿನಿಂದ ನನ್ನ ವರ್ಗಾವಣೆ. ಹಠ ಮಾಡಿ ಬೆಂಗಳೂರಿನಲ್ಲಿ ಮತದಾನ ಚಲಾಯಿಸಬೇಕಂತ ಮತದಾರ ಯಾದಿಯಲ್ಲಿ ಹೆಸರು ಬಂದಾಗ ಅಲ್ಲಿಂದ ವರ್ಗಾವಣೆ. ಕಲಬುರಗಿಯಲ್ಲಿ ಮತ ಚಲಾಯಿಸಬೇಕೆಂದ ಹಠದಿಂದ ಮತದಾನ ಕೇಂದ್ರಕ್ಕೆ ಹೋದರೆ ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರಿಲ್ಲ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸ್ವೀಪ್ ಸಮಿತಿಯಿಂದ ಮತದಾರರ ಜಾಗೃತಿಗಾಗಿ ಜಿಲ್ಲಾ ಪಂಚಾಯತಿಯ ನೇತ್ರಾವತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ರಕ್ತದಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಈ ವಿಷಯ ಹೇಳಿದರು. ಬೆಂಗಳೂರಿನಲ್ಲಿ ಇದ್ದಾಗ ಚುನಾವಣೆ ಸಂದರ್ಭದಲ್ಲಿ ವರ್ಗಾವಣೆ ಆಯಿತು. ಕಲಬುರಗಿಯಲ್ಲಿ ಮತದಾನ ಕೇಂದ್ರಕ್ಕೆ ಹೋದರೆ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರೇ ಇರಲಿಲ್ಲ. 32 ವರ್ಷಗಳಿಂದ ಇದೇ ರೀತಿಯ ಸಮಸ್ಯೆ ಆಯಿತು. ನನ್ನ ಹಕ್ಕನ್ನು ಚಲಾಯಿಸುವ ಅವಕಾಶವೇ ಸಿಗಲಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಎಂಆರ್ ರವಿ ಮತ್ತಿತರರು ಉಪಸ್ಥಿತರಿದ್ದರು.